ಹಿಜಾಬ್ ಹೋರಾಟಗಾರ್ತಿಯರು ಹಿಂದೆ ಎಬಿವಿಪಿ ಕಾರ್ಯಕರ್ತರಾಗಿದ್ದರೆ ಹೌದು ಎನ್ನುತ್ತಿವೆ ಈಗ ಸಿಕ್ಕಿರುವ ವಿಡಿಯೋ ಮತ್ತು ಫೋಟೋ ದಾಖಲೆಗಳು. ಅಕ್ಟೋಬರ್ 30ರಂದು ಉಡುಪಿಯ ಮಣಿಪಾಲದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯವರ ಮುಂಭಾಗ ಅತ್ಯಾಚಾರ ವಿರುದ್ಧದ ಪ್ರತಿಭಟನೆಯಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಈ ಪ್ರತಿಭಟನೆಯ ಸಂದರ್ಭ ಮುಸ್ಲಿಂ ಸಂಘಟನೆಗಳ ಕಣ್ಣಿಗೆ ಯುವತಿಯರು ಬಿದ್ದಿದ್ದಾರೆ. ಈ ನಿಟ್ಟಿನಲ್ಲಿ ಆ ಯುವತಿಯರನ್ನ ತನ್ನತ್ತ ಸೆಳೆದುಕೊಳ್ಳುವುದರ ಜೊತೆಗೆ ಸಂಘಟನೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಸಿಎಫ್ಐ ಹಿಜಾಬ್ ವಿವಾದವನ್ನು ಆರಂಭಿಸಿದೆ ಎನ್ನುವ ಆರೋಪ ಇದೀಗ ಕೇಳಿ ಬಂದಿದೆ. ಇನ್ನು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿಯಲ್ಲಿ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಮಾಧ್ಯಮಗಳ ಜೊತೆ ಮಾತನಾಡಿದ್ದು, ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಗೆ ನ್ಯಾಯ ಸಿಗುವ ದೃಷ್ಟಿಯಿಂದ ಆ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಂಡಿದ್ದೆವು. ನಮಗೆ ಅದು ಎಬಿವಿಪಿ ಪ್ರತಿಭಟನೆ ಅನ್ನೋದು ಗೊತ್ತಿರಲಿಲ್ಲ. ಆ ಪ್ರತಿಭಟನೆಯಲ್ಲಿ ನಮಗೆ ಹಿಜಾಬ್ ಧರಿಸಿ ಭಾಗವಹಿಸುತ್ತಿರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈ ದೃಶ್ಯವನ್ನ ನೋಡಿದಾಗ ನಾವು ಹಿಜಾಬ್ ಧರಿಸಿಕೊಂಡು ಭಾಗವಹಿಸಿರುವುದು ಗೊತ್ತಾಗ್ತದೆ. ಆ ವಿಚಾರವನ್ನ ಬೇಕು ಬೇಕಂತಾನೆ ಈಗ ದೊಡ್ಡದಾಗಿ ಅವರು ಬಿಂಬಿಸುತ್ತಿದ್ದಾರೆ ಎಂದಿದ್ದಾರೆ. ಎಬಿವಿಪಿದು ನಾವು ಪ್ರೊಟೆಸ್ಟ್ಗೆ ಹೋಗಿದ್ದೇವೆ. ಎಬಿವಿಪಿಗೆ ಪ್ರೊಟೆಸ್ಟ್ಗೆ ಯಾಕೆಂದ್ರೆ ಅದೊಂದು ರೇಪಿದು ಜಸ್ಟಿಸ್ಗಾಗಿ ನಾವು ಹೋದದ್ದು. ಆವಾಗ ನಮ್ಗೆ ಹಿಜಾಬ್ ಹಾಕ್ಲಿಕ್ಕೆ ಎಲ್ಲ ಮಾಡಿದ್ರು, ಹಿಜಾಬ್ ಹಾಕೊಂಡು ಹೋಗಿ ಅಂತ ಹೇಳಿದ್ರು. ಮತ್ತೆ ಅಲ್ಲೇ ನೋಡಿ ಸರ್ ಫೋಟೋಸ್ ಎಲ್ಲ ನೋಡಿ ನಾವು ಹಿಜಾಬ್ ಹಾಕಿದ್ದೇವೆ. ಆವಾಗ ಗೊತ್ತಾಗ್ತಿತ್ತ ಇಲ್ಲದ್ರೆ ನಾವು ಹಿಜಾಬ್ ಆವಾಗ ನನ್ನೆಲ್ಲ ಮಾಡಿದ್ರು. ಮತ್ತೆ ಎಬಿವಿಪಿ ಮತ್ತೆ ನಮ್ಮ ಸ್ಟ್ರಗಲ್ಗೆ ಆ ಪ್ರೊಟೆಸ್ಟ್ಗೆ ಮತ್ತೆ ನಮ್ಮ ಸ್ಟ್ರಗಲ್ಗೆ ಎಂತ ಸಹ ಕನೆಕ್ಷನ್ ಇಲ್ಲ. ಯಾಕೆಂದ್ರೆ ನಾನು ಹಿಜಾಬ್ ಹಾಕಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿ ನಮ್ಮದು ಫಸ್ಟ್ ಇದು ಆದದಂದ್ರೆ ಫಸ್ಟ್ ಪಿಸಿ ಅಲ್ಲೇ ಎಬಿವಿಪಿ ಪ್ರೊಟೆಸ್ಟ್ ಆದದ್ದು ಸೆಪ್ಟೆಂಬರ್ ಅಲ್ಲಿ, ಸೆಕೆಂಡ್ ಪಿಸಿ ಅಲ್ಲಿ ಇರುವಾಗ ನಾನು. ಸೊ ಅದ್ರಲ್ಲಿ ಎಂತ ಕನ್ಸರ್ನ್ ಇಲ್ಲ ಸರ್, ಬೇಕಂತ ಸ್ಟೋರಿ ಮಾಡ್ತಿದ್ದಾರೆ ಅಷ್ಟೇ, ಮತ್ತೆ ಇಲ್ಲ. ಮುಸ್ಲಿಮ್ಸ್ ಇದ್ರು, ತುಂಬಾ ಜನ ಇದ್ರು, ಬಂದಿದ್ರು. ಯಾಕೆಂದ್ರೆ ಅದು ರೇಪಿದೊಂದು ಕೇಸ್ ಇದ್ದದಕ್ಕೆ ನಾವು ಜಸ್ಟಿಸ್ಗಾಗಿ ಬಂದದ್ದು. ಮತ್ತೆ ನಮ್ಗೆ ಗೊತ್ತಾದದ್ದು ಅದು ಎಬಿವಿಪಿ ಪ್ರೊಟೆಸ್ಟ್ ಅಂತ. ನಮ್ಗೆ ಹೇಳಲಿಲ್ಲ ಸರ್ ಅದು ಅವರು ಮಾಡುದಂತ ಪ್ರೊಟೆಸ್ಟ್, ಜಸ್ಟ್ ಹೇಳಿದ್ದು ಒಂದು ಸ್ಟೂಡೆಂಟ್ಸ್ ಮತ್ತೆ ಬೇರೆ ಕಾಲೇಜ್ ಅವರು ಸಹ ಬರ್ತಾರೆ ಅಂತ ಹೇಳಿ ನಮ್ಗೆ ತಗೊಂಡು ಹೋದದ್ದು ಅಲ್ಲಿಗೆ ಮಣಿಪಾಲಕ್ಕೆ. ಮತ್ತೆ ಅಲ್ಲಿ ಅವರು ಅವರ ಫ್ಲಾಗ್